ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಅಂತ ಕೇಳಿರ್ತೀರ. ಒಬ್ಬ ಮನುಷ್ಯನ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಮನಸ್ಥಿತಿನೂ ಚೆನ್ನಾಗಿರ್ಬೇಕು, ದೇಹದ ಸ್ಥಿತಿನೂ ಚೆನ್ನಾಗಿರ್ಬೇಕು. ಈ ಎಲ್ಲ ಸ್ಥಿತಿಗತಿಗಳನ್ನು ಕರೆಕ್ಟ್ ಆಗಿರ್ಬೇಕಾದ್ರೆ ನಾವು ತಿನ್ನುವಂತಹ ಆಹಾರ ಪದ್ಧತಿನೂ ಚೆನ್ನಾಗಿರ್ಬೇಕು. ಸೊ ಆಹಾರ ಪದ್ಧತಿ ಚೆನ್ನಾಗಿ ಆಗ್ಬೇಕಾದ್ರೆ ಅಡುಗೆ ಮನೆಯಲ್ಲಿ ಚೆನ್ನಾಗಿರುವಂತಹ ಆರೋಗ್ಯ ಭರಿತವಾದಂತಹ ಅಡುಗೆ ರೆಡಿ ಆಗ್ಬೇಕು. ಸೊ ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗ್ಲೂ ಆರೋಗ್ಯ ಭರಿತವಾದಂತಹ ಅಡುಗೆ ಜೊತೆಗೆ ರುಚಿಕರವಾದಂತಹ ಅಡುಗೆ ರೆಡಿ ಆಗುತ್ತೆ. ಸೊ ಅದೇ ರೀತಿ ಇವತ್ತು ಕೂಡ ನಮ್ಮ ಅಡುಗೆ ಮನೆಯಲ್ಲಿ ಸ್ಪೆಷಲ್ ಆಗಿ ಏನಾದರೂ ರೆಡಿ ಆಗುತ್ತೆ. ಅಂಡ್ ನಿಮ್ಗೆ ಗೊತ್ತೇ ಇದೆ, ದಿಸ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಅದರ ಜೊತೆಗೆ ಮಹಿಳೆಯರ ಒಂದು ಆಭರಣಗಳ ಒಂದು ಸೆಲೆಕ್ಷನ್ಗೆ ಬೆಸ್ಟ್ ಚಾಯ್ಸ್ ದಟ್ ಈಸ್ ಲಲಿತಾ ಜ್ಯುವೆಲ್ಲರ್ಸ್ ಮಂಗಳೂರು, ಹಾನ್ಬಾಲ್ ಚಿಕ್ಕೀಸ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಹಾಗೇನೆ ಕಾಮತ್ ಟೀ. ನಮ್ಮೆಲ್ಲಾ ಸ್ಪಾನ್ಸರ್ಸ್ನವರಿಗೊಂದು ಥ್ಯಾಂಕ್ಸ್ ಅಂತ ಹೇಳ್ತಾ, ವೀಕ್ಷಕರೇ, ಆರೋಗ್ಯ ಭರಿತ ಮತ್ತು ರುಚಿಕರವಾದಂತಹ ಅಡುಗೆ ಹೇಳ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಯಾವಾಗ್ಲೂ ಗೆಸ್ಟ್ ಆಗಿ ಬರ್ತಾರೆ. ಬಂದಾಗ ಏನಾದ್ರೂ ಹೊಸತಾಗಿ ಉತ್ತರ ಕರ್ನಾಟಕದ್ದು ಎಲ್ಲಾದ್ರೂ ಪ್ಲೇಸ್ ಇದನ್ನಾದ್ರೂ ಮಾಡಿಕೊಡ್ತಾ ಇರ್ತಾರೆ. ಸೊ ಅವರು ಬಂದ್ಬಿಟ್ಟು ಶ್ರೀಮತಿ ರೇಣುಕಾ ಸುರೇಶ್ ಅವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ. ಸೊ ನಿಮ್ಗೆ ಗೊತ್ತಿದೆ, ನಾವು ತಿನ್ನುವಂತಹ ಪ್ರತಿಯೊಂದು ಅಡುಗೆ ಚೆನ್ನಾಗಾಗಬೇಕಾದ್ರೆ ಒಂದು ಒಳ್ಳೆ ಕೈ ರುಚಿ ಇರಬೇಕು. ಸೊ ಆಬ್ವಿಯಸ್ಲಿ ನಿಮ್ಮ ಕೈ ರುಚಿ ಅಡುಗೆ ಅಂತೂ ತುಂಬಾ ಚೆನ್ನಾಗಾಗುತ್ತೆ, ನಂಗೆ ಗೊತ್ತಿದೆ. ಏನು ಹೇಳ್ಕೊಡ್ತಾ ಇದ್ದೀರಾ ಇವತ್ತು ನಮ್ಮ ಅಡುಗೆ ಮನೇಲಿ? ಅನ್ನದ ಹೋಳಿಗೆ ಅಂತ ಹೇಳಿ. ಅನ್ನದ ಹೋಳಿಗೆ, ಓಕೆ. ಮತ್ತೆ ಮತ್ತೆ ಒಂದು ನಮ್ಮಾಚೆ ಹೇಳೋದು ಕೊಬ್ಬರಿ ಕಡ್ಡಿ ಅಂತ ಹೇಳಿ. ಕೊಬ್ಬರಿ ಕಡ್ಡಿ, ಇಲ್ಲಿ ಆಕ್ಚುಲಿ ಹೇಳೋದು ಖಾರ ಕಡ್ಡಿ. ಖಾರ ಕಡ್ಡಿ, ಹೌದು ಹೌದು ಹೌದು. ಕೊಬ್ಬರಿ ಕಡ್ಡಿ ಅಂತ ಹೇಳಿದ್ರೆ, ಕೊಬ್ಬರಿ ಅಂತ ಹೇಳಿದ್ರೆ ಇದು ತೆಂಗಿನಕಾಯಿ ಮಾಡುದಲ್ವಾ? ಸೊ ಎರಡು ಸ್ಪೆಷಲ್ ಆಗಿದೆ. ಅಂಡ್ ಖಾರ ಕಡ್ಡಿ ನಾವು ಅಂಗಡಿಯಿಂದ ತಂದು ತಿಂತೇವೆ, ಬಟ್ ಮನೆಯಲ್ಲಿ ಮಾಡಕ್ ಯಾರು ಹೋಗಲ್ಲ. ಇದರಲ್ಲಿ ಏನಿದೆಪ್ಪ, ಏನ್ ಮಾಡ್ಲಿಕ್ಕೆ ಇದೆಲ್ಲ ಅಂತ ಟೆನ್ಷನ್ ಮಾಡ್ತಾರೆ ಅಲ್ವಾ? ಬಟ್ ಎನಿ ಹಾವ್ ನೋಡುವ ಯಾವ ರೀತಿ ಇವತ್ತು ಖಾರ ಕಡ್ಡಿ ಮಾಡೋದು ಅಂತ ಹೇಳಿ. ಸೊ ವಿ ಕ್ಯಾನ್ ಆಲ್ಸೋ ಟ್ರೈ ಅಲ್ವಾ? ಬರುವ ನಮ್ಮ ಅಡುಗೆ ಮನೆಗೆ ಹೋಗುವ ಅಲ್ವಾ? ಎಸ್ ಮೇಡಮ್. ಸೊ ಅಡುಗೆ ಮನೆಗೆ ನಾವಿದ್ದೇವೆ. ಅಂಡ್ ಫಸ್ಟ್ ರೆಸಿಪಿ ನೀವು ಮಾಡ್ತಾ ಇರೋದು ಅನ್ನದ ಹೋಳಿಗೆ ಅಲ್ವಾ? ಸೊ ಯೂಶುವಲಿ ಹೋಳಿಗೆ ಮಾಡೋದು ಮೈದಾದಲ್ಲಿ, ಅಂಡ್ ಹೋಳಿಗೆಯಲ್ಲಿ ವಿಧವಾದ ಹೋಳಿಗೆ ಇದೆ ಅಲ್ವಾ? ಬಟ್ ಈ ಅನ್ನದ ಹೋಳಿಗೆ ಅಂತ ಹೇಳಿದ ತಕ್ಷಣ ಅನ್ನ ಅಂತೂ ಕಾಣ್ತಾ ಇದೆ. ಯಾವ ಅನ್ನ ಯೂಸ್ ಮಾಡ್ಬೇಕು? ಲೈಕ್ ವೈಟ್ ರೈಸಾ, ಬಾಯ್ಲ್ ರೈಸಾ? ನಮ್ಮ ವೈಟ್ ರೈಸ್. ಬಾಯ್ಲ್ ರೈಸ್ ಅಲ್ಲಿ ಆಗುತ್ತಾ ಮಾಡ್ಲಿಕ್ಕೆ? ಟ್ರೈ ಮಾಡಿಲ್ಲ ಅಲ್ವಾ? ಓಕೆ, ಎಸ್. ಓಕೆ, ಸ್ಟಾರ್ಟ್ ಮಾಡುವ ಮೇಡಮ್. ಏನ್ ಫಸ್ಟ್? ನನಗೆ ಸ್ವಲ್ಪ ನೀರು ಬೇಕಾ? ಸ್ವಲ್ಪ ಎಣ್ಣೆ ಹಾಕ್ಲಿಯಾ? ನೀರು ಬೇಡ, ಸ್ವಲ್ಪ ಎಣ್ಣೆ ಬೇಕಾ? ಓಕೆ. ಸೊ ಅಡುಗೆ ಮನೆಯಲ್ಲಿ ಪ್ರತಿ ಅಡುಗೆಯ ಸ್ಟಾರ್ಟ್ಅಪ್ ಮತ್ತು ಎಂಡಿಂಗ್ ಮಾಡಲಿಕ್ಕೆ ಎಣ್ಣೆ ಉಪಯೋಗ ಬೀಳುತ್ತೆ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ಯೂಸ್ ಮಾಡೋದು ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸಾಕು ಸರ್, ಸಾಕು. ಸ್ಪೂನ್ ತಗೊಳ್ಳಿ. ಸ್ವಲ್ಪ ಸೋಡಾ. ಹಾಂ, ಸೋಡಾ. ಸ್ವಲ್ಪ ಉಪ್ಪು. ಓಕೆ. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದು ಫಸ್ಟ್. ಅಂದ್ರೆ ಇಷ್ಟು ಸ್ವಲ್ಪ ಎಣ್ಣೆ ಹಾಕೋಸ್ಕರ ಹಾಕೋದು, ಅದು ಸಾಫ್ಟ್ ಬರುತ್ತೆ ಅಂತ ಹೇಳಿ. ಈಗ ನೀರು ಹಾಕೋದಾ? ಓಕೆ, ಸಾಕಾ? ಹೋಳಿಗೆ ಪ್ರಿಯರು ತುಂಬಾ ಜನ ಇದ್ದಾರೆ. ಅಂದ್ರೆ ಈ ಜಾಸ್ತಿಯಾಗಿ ಚಾಕ್ಲೇಟ್ ಹೋಳಿಗೆನೂ ಬರುತ್ತೆ, ಈಗ ವೆನಿಲ್ಲಾ ಹೋಳಿಗೆ ಬರುತ್ತೆ. ಮೊದಲೆಲ್ಲ ಹೋಳಿಗೆ ಅಂತ ಹೇಳಿದ್ರೆ ಕಾಯಿ ಹೋಳಿಗೆ ಅಷ್ಟೇ, ಮತ್ತೆ ಕಡಲೆಬೇಳೆ ಹೋಳಿಗೆ ಅಲ್ವಾ ಮಾಡುವಂತ ಹೋಳಿಗೆ. ಈಗ ಹೋಳಿಗೆಯಲ್ಲಿ ಟ್ರೆಂಡ್ ಬಂದಿದೆ. ನಮ್ದು ಹೇಗೆ ಹಾನ್ಬಾಲ್ ಚಿಕ್ಕೀಸ್ ಅಲ್ಲಿ ಟ್ರೆಂಡ್ ಬಂದಿದೆ ನೋಡಿ. ಮೊದಲು ಚಿಕ್ಕಿ ಅಂತ ಹೇಳಿದೆ ಓನ್ಲಿ
ಈ ಶೇಂಗಾ ಬೀಜ ಕಡಲೆ ಬೀಜದ್ದು ಚಿಕ್ಕಿ ಇತ್ತು. ಈಗ ಹಾನ್ಬಾಲ್ ಚಿಕ್ಕಿ ಅವರದೆಲ್ಲ ಈ ಎಂತ ಹೇಳ್ತಾರೆ ಬ್ಲ್ಯಾಕ್ ಪೆಪ್ಪರ್, ಆರೆಂಜ್, ಬೆಲ್ಲದರಲ್ಲಿ ಮಾಡಿದಂತಹ ಬೇರೆ ಬೇರೆ ವಿಧವಾದ ಚಿಕ್ಕಿ. ಸೊ ಅದೇ ತರ ಹೋಳಿಗೆಯಲ್ಲೂ ಕೂಡ ವಿಧವಾದ ಹೋಳಿಗೆ. ಓಕೆ, ಸೊ ಹಿಟ್ಟು ರೆಡಿ ಆಯ್ತಲ್ವಾ? ರೆಡಿ ಆಯ್ತು ಸರ್. ಓಕೆ. ಸೊ ಅದೇನಾದ್ರೂ ರೆಸ್ಟ್ಗೆ ಏನಾದ್ರೂ ಇಡಬೇಕಾಗುತ್ತಾ? ಒಂದು 5-10 ನಿಮಿಷ ಇಡಬೇಕಾಗುತ್ತೆ. ಓಕೆ, ಸರಿ. ನೆಕ್ಸ್ಟ್ ರೈಸ್ ಹಾಕೊಳ್ಳೋ ಇದಕ್ಕೆ. ರೈಸ್, ಅನ್ನದ ಹೋಳಿಗೆ ಅಂತ ಹೇಳಿದ ತಕ್ಷಣ ಅನ್ನ ಅಲ್ವಾ? ಓಕೆ. ಸೊ ವೈಟ್ ರೈಸೇ ತಕೊಳ್ಳೋದಾಗಾದ್ರೆ? ವೈಟ್ ರೈಸ್ ಅಲ್ವಾ? ನೀರುಳ್ಳಿ. ಓಕೆ. ಮೆಣಸು, ಕಾಯಿ ಮೆಣಸು. ಓಕೆ. ಸೊ ಈ ಹೋಳಿಗೆ ನನಗನಿಸಿದ ಸ್ವಲ್ಪ ಖಾರ ಬರುತ್ತಾ ಅಂತ? ಖಾರದ ಹೋಳಿಗೆ. ಓಕೆ. ಸ್ವಲ್ಪ ಸೋಡಾ. ಓಕೆ. ಬೆಳ್ಳುಳ್ಳಿ. ಕೊತ್ತಂಬರಿ ಸೊಪ್ಪು. ಉಪ್ಪಾ? ಓಕೆ. ಸ್ವಲ್ಪ ನೀರು ಬೇಕಾ? ತಗೊಳ್ಳಿ. ಸೊ ಅದು ಯಾವ ತರ ಅಂದ್ರೆ ಸ್ಮ್ಯಾಶ್ ಮಾಡ್ಬೇಕಾ? ಸ್ಮ್ಯಾಶ್ ಮಾಡ್ಬೇಕಾ? ಓಕೆ. ಇದಂತ ಹೇಳಿದ್ರೆ ಅಮ್ಮ ಇದರದ್ದು ಕಡಲೆಬೇಳೆ ಹೋಳಿಗೆ ಮಾಡುವಾಗ ಅದು ನಾನು ತಿಂತಾ ಇರಲಿಲ್ಲ, ಅದು ಇದನ್ನು ಮಾಡಿ ಕೊಡ್ತಾ ಇದ್ರು ನನಗೆ. ಹಾ, ಹೌದಾ? ಸಣ್ಣ ಇರುವಾಗ. ಓ, ಆಗದ್ದು ಈಗ ಮತ್ತೆ ಕಲ್ತ್ಕೊಂಡು ಈಗ ನೀವು ಮಾಡ್ತಾ ಇರೋದು. ಓ, ವೆರಿ ನೈಸ್. ಸೊ ಇನ್ನು ಹಾಗಾದ್ರೆ ನೆಕ್ಸ್ಟ್ ಇನ್ನು ಲಟ್ಟಿಸ್ಕೊಳ್ಳೋದು. ಓಕೆ. ಸೊ ಇದು ಹಾಗಾದ್ರೆ ಈಗ ಹೋಳಿಗೆ ಅಂತ ಹೇಳಿದ್ರೆ ಇದು ಯಾವ ತರ ಅಂದ್ರೆ ಅದಕ್ಕೆ ಫಿಲ್ಲಿಂಗ್ ಮಾಡ್ಕೊಳ್ಳಿಕ್ಕಿರೋದಾ? ಫಿಲ್ಲಿಂಗ್ ಮಾಡಬೇಕು. ಓಕೆ, ಓಕೆ. ಸೊ ಇದೇ ತರ ಅಂದ್ರೆ ಬೇರೆ ರೀತಿಯ ಯಾವ್ದಾದ್ರು ಫಿಲ್ಲಿಂಗ್ ಇದ್ರೆ ಅದನ್ನ ಕೂಡ ಮಾಡ್ಕೊಳ್ಬಹುದು ಅಲ್ವಾ? ಸೊ ಇದು ಹೋಳಿಗೆ ನಾವು ಯೂಶುವಲಿ ನಾವು ಮಾಡ್ತೇವೆ ತವಾದಲ್ಲೇ. ಸೊ ಅದರಲ್ಲೇ ಮಾಡ್ಲಿಕ್ಕಿರೋದಾ? ಅದರಲ್ಲಿ ಮಾಡ್ಲಿಕ್ಕೆ, ಫ್ರೈ ಮಾಡ್ಲಿಕ್ಕೆ ಅಂದ್ರೆ ಯಾವ್ದ್ರಲ್ಲಿ ಫ್ರೈ ಮಾಡ್ಲಿಕ್ಕಿರೋದು? ಬಾಣಲೆಯಲ್ಲಿ ಫ್ರೈ ಮಾಡ್ಲಿಕ್ಕೆ. ಓಕೆ, ಓಕೆ. ಸೊ ಬಾಣಲೆ ಹಾಗಾದ್ರೆ ಈಗಲೇ ಇಡುದಾ ಆಮೇಲೆ ಇಡುವ ಅಲ್ಲ? ಓಕೆ. ಸೊ ಎಣ್ಣೆ ಹಾಕ್ಲಿಯಾ? ವಿಟಮಿನ್ ಎ, ಡಿ, ಇ ಇರುವಂತಹ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಇದರ ಶೇಪ್ ಏನಿದೆ ಅದು ಸ್ವಲ್ಪ ಉದ್ದಗ ಹಾಕೊಡುದಾ? ಓಕೆ. ಬೇರೆ ಯಾವ್ದೆಲ್ಲ ಹೋಳಿಗೆ ಮಾಡ್ತೀರಾ ನೀವು ಮನೆಯಲ್ಲಿ? ತೆಂಗಿನಕಾಯಿದು ಹೋಳಿಗೆ, ಕಾಯಿ ಹೋಳಿಗೆ, ಆಮೇಲೆ ಕಡಲೆಬೇಳೆ, ಬೆಲ್ಲ ಹಾಕಿ ಬೇಯಿಸಿ ಅದನ್ನು ಕಡ್ದು ಅದು ಹೋಳಿಗೆ ಮಾಡ್ತೀರಾ? ಸೊ ಎಲ್ಲದಕ್ಕೂ ಈ ಇದು ಏನು ಚಪಾತಿ ತರ ಆಗುತ್ತೆ ಅದು ಎಲ್ಲ ಸೇಮ್, ಫಿಲ್ಲಿಂಗ್ ಮಾತ್ರ ಬೇರೆ. ಓಕೆ, ಓಕೆ. ಓಕೆ. ಸೊ ಇದ್ರದ್ದು ಈಗ ಬೇಸ್ ತರ ಏನದು ರೆಡಿ ಆಯ್ತು. ಸೊ ನೆಕ್ಸ್ಟ್ ಫಿಲ್ ಮಾಡೋಕೆ. ಹಾ. ಸೊ ಈ ತರ ನೀರು ಸವರ್ಕೊಳ್ಳೋದು. ಹಾ. ಹೀಗೆ ಓಕೆ, ಈ ತರ ಬಂದ್ ಮಾಡ್ಕೊಳ್ಳೋದು. ಸೊ ಇದು ಜಾಸ್ತಿಯಾಗಿ ನೋಡುವಾಗ ಸ್ವಲ್ಪ ಈ ಇನ್ನೊಂದು ಸ್ವೀಟ್ ಇದರಲ್ಲಿ ಫಿಲ್ ಮಾಡ್ತಾರಲ್ವಾ? ಹೌದೌದು, ಸ್ವೀಟ್ ಮಾಡ್ತಾರೆ ಅಲ್ವಾ? ಆ ತರ ಕಾಣುತ್ತೆ. ಬದಿಗೆಲ್ಲ ನೀರು ಸವರಿ ಇದಕ್ಕೆ ಫಿಲ್ ಮಾಡಿ ಹಿಡ್ಕೊಳ್ತದೆ. ಓಕೆ, ಓಕೆ. ಸೊ ಇದಕ್ಕೆ ನೀರು ಸವರಿ ಇಡ್ಲಾ? ಸೊ ಒಂಥರ ಇದು ಕ್ಲೋಸ್ ಮಾಡ್ಕೊಳ್ಳಿಕ್ಕೆ ಇದನ್ನು ಯೂಸ್ ಮಾಡೋದು. ಓಕೆ.
ಸೊ ಇನ್ ಕೇಸ್ ಇದ್ರ ಜೊತೆ ವೆಜಿಟೇಬಲ್ಸ್ ಏನಾದರೂ ಹಾಕೋದಾದ್ರೆ ಕೂಡ ಮಿಕ್ಸ್ ಮಾಡ್ಬೋದು ಅಲ್ವಾ, ಚೆನ್ನಾಗಿ ಬರುತ್ತೆ ಟೇಸ್ಟ್. ಅವ್ರ ಪನ್ನೀರ್ ಅಥವಾ ಇನ್ನೇನಾದರೂ ಕ್ಯಾರೆಟ್. ಓಕೆ ಎಸ್. ಸೊ ಎಲ್ಲ ಫಿಲ್ಲಿಂಗ್ ಆಗಿ ರೆಡಿ ಆಯಿತು. ಓಕೆ, ಸೊ ಈ ಥರ ಮಾಡಿ ಎಣ್ಣೆಯಲ್ಲಿ ಬಿಟ್ಟರೆ ಆಯಿತು. ಒಮ್ಮೆ ಚೆಕ್ ಮಾಡೋದು ಕರೆಕ್ಟ್ ಬಂದಿದೆಯಾ ಅಂತ ಹೇಳಿ ಅಲ್ವಾ. ನೋಡುವಾಗ ಸಿಹಿದ್ದು ಕೂಡ ನಾವು ಮಾಡ್ತೇವೆ, ಕ್ರಿಸ್ಮಸ್ ಟೈಮಲ್ಲಿ ಎಲ್ಲ ಮಾಡ್ತಾರೆ. ಸೊ ಆ ಥರ ಕಾಣುತ್ತೆ ಅಲ್ವಾ. ಹೋಳಿಗೆ ಅಂತ ಹೇಳಿದಾಗ ನಾನು ಯೋಚಿಸಿದೆ ಓಕೆ ಅದು ಹೋಳಿಗೆ ಥರಾನೇ ಇರುತ್ತೆ ಅಂತ ಹೇಳಿ, ಇದು ಸ್ವಲ್ಪ ಬೇರೆನೇ ಇದೆ ಅಲ್ವಾ. ಸೊ ಆಸ್ ಅದು ಫ್ರೈ ಆಗ್ತಾ ಬರುವಾಗ ಅದರ ಸೈಜಲ್ಲೂ ಇನ್ಕ್ರೀಸ್ ಆಗುತ್ತೆ. ಆಯ್ತಾ? ಓಕೆ ಎಸ್, ತೆಗೆಯುವ ಹಾಗಾದ್ರೆ. ಸೊ ಅನ್ನ ಕೂಡ ಆಲ್ರೆಡಿ ಬೆಂದಿರುತ್ತೆ, ಸೊ ಒಳಗಡೆ ಅಷ್ಟು ಬೇಯುವ ಅವಶ್ಯಕತೆ ಸಿಗಲ್ಲ ಅಲ್ವಾ. ಓಕೆ ಎಸ್, ಗ್ಯಾಸ್ ಆಫ್ ಮಾಡುವಲ್ಲ. ಓಕೆ, ಬಿಸಿ ಬಿಸಿ ಹೋಳಿಗೆ ರೆಡಿ. ಹೋಳಿಗೆ ಹೇಳಿದ್ರೆ ನಮ್ಮ ಕರ್ಜಿಕಾಯಿ ಸಹ ಹೇಳ್ತಾರೆ ಇದಕ್ಕೆ. ಹೋಳಿಗೆ ಅಂತ ಹೇಳಿದ್ರೆ ರೌಂಡ್ ಇದೆ, ತಟ್ಟುದು ಹೇಳಿದ್ರೆ ಇದಕ್ಕೂ ಸಹ ಹೋಳಿಗೆ ಹೇಳ್ತಾರೆ ನಮ್ಮಾಚೆ. ಆ ರೌಂಡ್ ಹೋಳಿಗೆಗೆ ತಟ್ಟು ಹೋಳಿಗೆ ಅಂತ ಹೇಳ್ತೀವಿ ನಾವು. ಓಕೆ ಓಕೆ, ಸೊ ಅದು ತಟ್ಟು ಹೋಳಿಗೆ, ಇದು ಅನ್ನದ ಹೋಳಿಗೆ. ಓಕೆ, ಬಟ್ ನಾನು ಯೋಚಿಸಿದ ಹೋಳಿಗೆನೆ ನೀವು ಹೇಳುದು ತಟ್ಟು ಹೋಳಿಗೆ ಅಂತ ಹೇಳಿ. ಎಸ್, ಓಕೆ ಸೂಪರ್. ವೀಕ್ಷಕರೇ, ಅನ್ನದ ಹೋಳಿಗೆ, ಸೊ ಅವ್ರ ಕಡೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಕಾಣುವಂತ ಹೋಳಿಗೆ ಏನಿದೆ ಆ ರೌಂಡ್ ಆಗಿ ಬರುತ್ತಲ್ವಾ ಶೇಪ್, ಅದು ತಟ್ಟು ಹೋಳಿಗೆ ಅಂತ ಹೇಳ್ತಾರೆ. ಇದಕ್ಕೆ ಅನ್ನದ ಹೋಳಿಗೆ ಅಂತ ಹೇಳ್ತಾರೆ. ಆಬ್ವಿಯಸ್ಲಿ ಪ್ರದೇಶದಿಂದ ಪ್ರದೇಶಕ್ಕೆ ನಾವು ಹೇಳುವಂತ ಹೆಸರುಗಳು ಬದಲಾಗುತ್ತೆ, ಬಟ್ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಸೊ ಈ ಅನ್ನದ ಹೋಳಿಗೆ ಯಾವ ರೀತಿ ಮಾಡ್ಕೊಳ್ಳೋದು, ಆರ್ ಕರ್ಜಿಕಾಯಿ ಅಂತ ಹೇಳಿದ್ರು, ನೋಡ್ಕೊಂಡು ಬನ್ನಿ. ಅನ್ನದ ಹೋಳಿಗೆ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಮೈದಾ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು, ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿ ನಾದಿಕೊಳ್ಳಿ. ಇನ್ನೊಂದೆಡೆ ಬೆಳ್ತಿಗೆ ಅನ್ನಕ್ಕೆ ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಸೋಡಾ ಪುಡಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಬಳಿಕ ಕಣಕವನ್ನು ಚಿಕ್ಕದಾಗಿ ಲಟ್ಟಿಸಿ ಅನ್ನದ ಹೂರಣವನ್ನು ತುಂಬಿ ಕರ್ಜಿಕಾಯಿಯ ರೀತಿ ಒತ್ತಿಕೊಳ್ಳಿ. ಆ ಬಳಿಕ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿಗರಿಯಾದ ಅನ್ನದ ಹೋಳಿಗೆ ತಯಾರು. ವೀಕ್ಷಕರೇ, ಒಂದು ರೆಸಿಪಿ ರೆಡಿ ಆಯಿತು. ಸೊ ನೆಕ್ಸ್ಟ್ ಖಾರ ಕಡ್ಡಿ ಅಂತ ಹೇಳಿದ್ದಾರೆ. ಖಾರ ಕಡ್ಡಿ ಎಲ್ರಿಗೂ ಇಷ್ಟ ಇದೆ, ಸೊ ಮಾಡ್ಕೊಳ್ಳುವ ವಿಧಾನ ಯಾರಿಗೂ ಗೊತ್ತಿರಲ್ಲ. ಸೊ ನೀವು ಸ್ವಲ್ಪ ಹೊತ್ತಲ್ಲೇ ಕಾಯಬೇಕು ಯಾವ ರೀತಿ ಖಾರ ಕಡ್ಡಿ ರೆಡಿ ಮಾಡೋದಂತ ಹೇಳಿ. ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್ ಸೂನ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಲಲಿತಾ ಜುವೆಲ್ಲರ್ಸ್ ಮ್ಯಾಂಗ್ಳೂರ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಮತ್ತು ಕಾಮತ್ ಟೀ. ಎಸ್ ವೀಕ್ಷಕರೇ, ಖಾರ ಕಡ್ಡಿ ಅಂತ ಹೇಳಿದೆ, ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಕೇಳೋಣ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ರೆಡಿ. ಖಾರ ಕಡ್ಡಿ ಯಾವ ರೀತಿ ಈಗ ಸ್ಟಾರ್ಟ್ ಮಾಡೋದು? ಬಾಣಲೆ ಇಡೋದಾ? ಓಕೆ ಎಸ್, ಡೈರೆಕ್ಟ್ ಅಕ್ಕಿ ಹಾಕೋದಾ? ಹಾಂ ಓಕೆ. ಸೊ ಎಷ್ಟು ಬಿಸಿ ಆಗಬೇಕಾಗುತ್ತೆ ಅಕ್ಕಿ? ಅದು ಕೆಂಪು ಬರಬೇಕು, ಕೆಂಪು ಬಣ್ಣಕ್ಕೆ ಬರಬೇಕಾ? ಓಕೆ ಓಕೆ. ಸೊ ಕೆಲವೊಂದ್ಸಲ ಈ ಅಕ್ಕಿ ಬಿಸಿ ಮಾಡಿ ಅಥವಾ ರೋಸ್ಟ್ ಆದ ಅಕ್ಕಿದು ಹುಡಿಯೇ ಸಿಗುತ್ತೆ. ಹುಡಿ ಸಿಕ್ಕರೆ ಅದು ಟ್ರೈ ಮಾಡಲಿಲ್ಲ, ಈ ಥರನೇ ಮಾಡ್ಕೊಳ್ಳೋದು ನೀವು. ಓಕೆ. ಅದು ಅಂದರೆ ಊರಲ್ಲೆಲ್ಲ, ನಮ್ಮೂರಲ್ಲಿ ದೀಪಾವಳಿಗೆ ತುಂಬ ತೆಂಗಿನಕಾಯಿ
ಯೂಸ್ ಮಾಡೋದಿಲ್ಲ ಆ್ಯಕ್ಚುಲಿ. ದೀಪಾವಳಿ ಹಬ್ಬಕ್ಕೆ ತುಂಬ ತೆಂಗಿನಕಾಯಿ ದೇವರಿಗೆ ಅಂತೆಲ್ಲ ಇದು ಮಾಡ್ತಾರೆ. ಅದು ಹಾಳಾಗ್ತದಲ್ಲ ಹಾಗೆ ಇಟ್ಟರೆ, ಅವಾಗ ಇದನ್ನು ಈ ಥರದ್ದು ಕೊಬ್ಬರಿದು ಮಾಡಿ ಡಬ್ಬಿಯಲ್ಲಿ ಹಾಕಿಡೋದು. ಓಕೆ ಓಕೆ. ಆ್ಯಕ್ಚುಲಿ ಮಿಲ್ಲಿಗೆ ಹಾಕ್ಸ್ಕೊಂಡು ಬರ್ತಾರೆ. ಹೌದು ಹೌದು, ಅದೇ ನಾನು ಹೇಳಿದೆ, ಮಿಲ್ಲಿಗೆ ಹಾಕಿಸಿ ಹುಡಿ ಎಲ್ಲ ಮಾಡಿ ತರ್ತಾರೆ ಅಂತ ಹೇಳಿ. ಓಕೆ. ಸೊ ಈಗ ಆಲ್ಮೋಸ್ಟ್ ಕೆಂಪು ಆಗ್ತಾ ಬರ್ತಾ ಇದೆ ಅಲ್ವಾ? ಓಕೆ, ಸಾಕಾಗುತ್ತಾ? ಓಕೆ, ತೆಗೆಯುವಾಗಾದ್ರೆ ಎಸ್. ಓಕೆ ಎಸ್. ನೆಕ್ಸ್ಟ್ ಹಾಗಾದ್ರೆ ಇದೆಲ್ಲನೂ ಸ್ವಲ್ಪ ಬಿಸಿ ಮಾಡಿ ಹುರ್ಕೊಳ್ಳೋದಲ್ವಾ? ಓಕೆ. ಇದು ಕೊತ್ತಂಬರಿ. ಓಕೆ. ಆಮೇಲೆ ಮೆಂತೆ. ಓಕೆ. ಮತ್ತೆ ಕಡಲೆಬೇಳೆ. ಓಕೆ. ಓ, ಇದೆಲ್ಲ ಇರುತ್ತೆ ಖಾರ ಕಡ್ಡಿಯಲ್ಲಿ, ನಮ್ಗೆ ಗೊತ್ತೇ ಆಗೋದಿಲ್ಲ ಅದು. ಉದ್ದಿನಬೇಳೆ. ಸ್ವಲ್ಪ ಇದು ನಮ್ಮ ಪುಟಾಣಿ ಹೇಳ್ತಾರೆ. ಪುಟಾಣಿ. ಓಕೆ ಸ್ವಲ್ಪ. ಓಕೆ. ಆಮೇಲೆ ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಳೋದಾ? ಓಕೆ. ಸೊ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋದು. ಸ್ವಲ್ಪ ಹಾಕಿ ಬಿಸಿ ಮಾಡಿಕೊಂಡು ಮಿಕ್ಸಿಯಲ್ಲಿ ಹಾಕಿ. ಓಕೆ. ಸಾಕಾ? ಇದಕ್ಕೆ ಹಾಕುದಾ? ಅದಕ್ಕೆ ಹಾಕಿ. ಓಕೆ. ಎಸ್. ಇನ್ನು ಹುಡಿ ಮಾಡಿ. ಇದು ಸಾಕು? ಗ್ಯಾಸ್ ಸಾಕಾ? ಸಾಕು. ಓಕೆ. ಸೊ ಹುಡಿ ಮಾಡ್ಕೊಳ್ಳೋಣ ಹಾಗಾದ್ರೆ ಅಲ್ವಾ? ಹಾಕೊಳ್ಳಿ. ಸೊ ನೀರೇನಾದರೂ ಹಾಕಬೇಕಾದಕ್ಕೆ? ಇದಕ್ಕೆ ಬೇಡ. ಓಕೆ. ಸೊ ಇದಿಷ್ಟು ಹುಡಿ ಮಾಡ್ಕೊಳ್ಳೋಣ ಹಾಗಾದ್ರೆ ಅಲ್ವಾ? ಹುಡಿ ಅಂದರೆ ತುಂಬ ಹುಡಿ ಆಗಬೇಕಾ? ಓಕೆ. ಓಕೆ. ಹಾಕುದಾ? ಇನ್ನೊಂದು ಮಿಕ್ಸಿ ಬೇಕಾ? ತಗೊಳ್ಳಿ. ಕಾಯಿ ಮೆಣಸು. ಓಕೆ. ಖಾರ ಕಡ್ಡಿ ಅಂತ ಹೇಳಿದ ತಕ್ಷಣ ಖಾರ ಇರಬೇಕಲ್ವಾ? ಕರೆಕ್ಟ್. ಮತ್ತೆ ಇದು ತೆಂಗಿನಕಾಯಿ. ಅದು ಹೇಗೆ, ಕೊಬ್ಬರಿಯಾ ಅಥವಾ ಹೀಗೇನೆ? ಒಣ ಕೊಬ್ಬರಿ. ಓಕೆ ಓಕೆ. ಕೊತ್ತಂಬರಿ ಸೊಪ್ಪು. ಓಕೆ. ಸ್ವಲ್ಪ ಮಿಕ್ಸಿ. ಸ್ವಲ್ಪ ನೀರು ಹಾಕಬೇಕಾ? ಗಟ್ಟಿ ಇರಬೇಕಿತ್ತು. ಹಾಕ್ಲಿಯಾ? ಸ್ವಲ್ಪ. ಸೊ ಇದು ಗ್ರೈಂಡ್ ಮಾಡೋದು. ಓಕೆ. ಸೊ ಇದು ಗ್ರೈಂಡ್ ಆದ ನಂತರ ಅದಕ್ಕೆ ಹಾಕಿಬಿಡುದಾ? ಓಕೆ. ಸ್ವಲ್ಪ ನೀರಿಡುವ ಬಿಸಿಗೆ. ನೀರಾ? ಸ್ವಲ್ಪ ಬಿಸಿ ಮಾಡಿ. ಎಷ್ಟು ಬೇಕು ನೀರು? ಸಾಕು. ಓಕೆ. ಎಸ್. ಸೊ ಇನ್ನು ಹಾಗಾದ್ರೆ ಸ್ವಲ್ಪ ಉಪ್ಪು ಹಾಕ್ತೇನೆ. ಸೊ ನೀರು ಕೂಡ ಕುದಿ ಬರ್ತದೆ. ಅರಿಶಿನ ಹುಡಿಯಾ? ಹೌದು. ಹಾಕ್ಲಿಯಾ? ಸ್ವಲ್ಪ ಅರಿಶಿನ ಪುಡಿ. ಸೊ ಇದು ಅರುಣಾದವರ ಅರಶಿನ ಹುಡಿ, ನಿಮ್ಗೆ ಗೊತ್ತಿದೆ ಅಲ್ವಾ? ಸಾಕಾ? ಸಾಕು. ಬೇರೆ ಸ್ವಲ್ಪ ಜೀರಿಗೆ. ಸೊ ಇದು ಟ್ರೈಡ್ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಜೀರಿಗೆ ಹುಡಿ ಅರುಣಾದವ್ರದ್ದು. ಬೇರೆ ಅಷ್ಟೇನಾ? ಓಕೆ. ನೀರು ಇದಕ್ಕೆ ಹಾಕುವ. ಸಾಕಾ? ಆಫ್ ಮಾಡೋದಾ? ಸೊ ಬಿಸಿ ನೀರೇ ಹಾಕ್ಲಿಕ್ಕೆ? ಸ್ವಲ್ಪ ಸಾಕು. ಮತ್ತೆ ಬೇಕಿದ್ರೆ ಹಾಕುವ.
ಯಾಕೆ ಬಿಸಿ ನೀರೇ ಹಾಕೋದು, ಅಂದ್ರೆ ತಣ್ಣೀರು ಆಗ್ಲಿಕ್ಕಿಲ್ವಾ? ತಣ್ಣೀರು ಹಾಕ್ಬೋದು, ಆದರೆ ಅದಷ್ಟು ಇದು ಬರೋದಿಲ್ಲ, ಮೆಲ್ಟ್ ಅಂಟು ಬರಲ್ಲ ಅಂತ ಹೇಳಿ. ಓಕೆ, ಬೇಕಾ ನೀರು? ಇನ್ನು ಸ್ವಲ್ಪ ಸೊ ಇದು ಕೂಡ ಡೀಪ್ ಫ್ರೈ ಏನಾ? ಹಾಗಾದ್ರೆ ಇದು ನಾವು ಚೇಂಜ್ ಮಾಡಲ್ವಾ? ಸೊ ಎಣ್ಣೆ ಇಟ್ಟು ಬಿಡುವ. ಆಗ ನಾವು ಯೂಸ್ ಮಾಡಿದ್ವಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಬಟ್ ಎಷ್ಟು ಮಾಡಿದ್ರು ಇದು ಅಷ್ಟೇ ಪ್ಯೂರಿಟಿ ಕೊಡುತ್ತೆ. ಓಕೆ, ಈಗ ಇದನ್ನು ಸ್ವಲ್ಪ ಸ್ವಲ್ಪ ತಗೊಂಡು ಓಕೆ ಮಾಡಿ ಹೀಗೆ ಈ ತರ ಶೇಪ್ ಕೊಡುದು. ಓಕೆ, ಅದಕ್ಕೆ ಖಾರ ಕಡ್ಡಿ ಈ ತರ ಇರುದು. ಓ, ಚೆನ್ನಾಗಿ ಶೇಪ್ ಬರುತ್ತೆ ಆಕ್ಚುಲಿ ಅಲ್ವಾ? ಓಕೆ, ಎಷ್ಟು ಉದ್ದ ಬೇಕಾದ್ರೂ ಬರುತ್ತೆ, ಸಪುರ ಆದಷ್ಟು ಉದ್ದ ಬರುತ್ತೆ. ಓಕೆ, ಇದು ಸಪುರ ಆದ್ರೇನೆ ಚಂದ. ಹಾ 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 ಸೊ ಹಿಟ್ಟು ತಕೊಳ್ಳೋದು, ಅದನ್ನ ಲಟ್ಟಣಿಗೆ ಲಟ್ಟಿಸ್ತಾ ಹೋಗೋದು. ಇನ್ ಕೇಸ್ ಮನೆಯಲ್ಲಿ ಒಳ್ಳೆ ಗ್ರಾನೈಟ್ ಆ ತರ ಎಲ್ಲ ಇದ್ರೆ ಅದರ ಮೇಲೂ ಮಾಡಿದ್ರೆ ಈಸಿ ಆಗುತ್ತೆ ಅಲ್ವಾ? ಸೊ ಯಾವ್ಯಾವ ಶೇಪಲ್ಲಿ ಬೇಕು, ಯಾವ್ಯಾವ ಸೈಜಲ್ಲಿ ಬೇಕು ಆ ತರ ಮಾಡೋದು. ನಿಮ್ ಕಡೆ ನೀವು ಕೊಬ್ಬರಿ ಕಡ್ಡಿ ಅಂತ ಹೇಳೋದಲ್ವಾ, ನಾವು ಖಾರ ಇರೋದ್ರಿಂದ ಖಾರ ಕಡ್ಡಿ ಅಂತ ಹೇಳೋದು. ಎಸ್, ಹಾಗಾದ್ರೆ ಇದಿಷ್ಟು ರೆಡಿ ಆಯ್ತು ಅಲ್ವಾ? ಓಕೆ, ಸೊ ಇನ್ನು ಡೈರೆಕ್ಟ್ ಎಣ್ಣೆಯಲ್ಲಿ ಬಿಟ್ಬಿಡುದಾ? ಓಕೆ, ಸೊ ಎಣ್ಣೆ ಕೂಡ ಬಿಸಿ ಆಗಿದೆ, ಹಾಕೋಲ್ಲ? ಓಕೆ, ಸೂಪರ್. ಸೊ ಈ ತರ ಇದನ್ನು ಮಾಡ್ಕೊಂಡು ಒಂದು ಡಬ್ಬದಲ್ಲೆಲ್ಲ ತೆಗೆದಿಟ್ರೆ ಎಷ್ಟೋ ಸಮಯ ಬರುತ್ತೆ ಅಲ್ವಾ? ಯಾಕಂದ್ರೆ ಎಲ್ಲ ಫ್ರೈ ಮಾಡಿರ್ತೇವೆ, ಏನಿದು ಏನು ಹಾಳಾಗುವ ವಸ್ತಲ್ಲ, ಫ್ರೈಡ್. ಸೊ ಹಾಗಿರುವಾಗ ಕರೆಕ್ಟ್. ಮತ್ತೆ ಮನೆಯಲ್ಲಿ ಇರುವಂತಹ ಹೆಲ್ದಿ ಆಯಿಲ್ ಇಂದ ಮಾಡಿರ್ತೇವೆ, ಟೆನ್ಷನ್ ಇರಲ್ಲ. ಆಯ್ತಾ? ಓಕೆ, ಸೊ ಗ್ಯಾಸ್ ಆಫ್ ಮಾಡುವನಾ? ಓಕೆ, ಸೊ ರೆಡಿ ಆಯ್ತು. ಫಾಸ್ಟ್ ಆಗುತ್ತೆ ಮಾತ್ರ ಇದು ಅಲ್ವಾ? ನೋಡಿ ಎಷ್ಟು ಫ್ರೆಶ್ನೆಸ್ ಕಾಣ್ತಾ ಇದೆ ಖಾರ ಕಡ್ಡಿಯಲ್ಲಿ. ಸೌಂಡ್ ಹೇಳ್ತಾ ಇದೆ ಕ್ರಿಸ್ಪಿ ಆಗಿದೆ ಅಂತ ಹೇಳಿ. ಸೂಪರ್. ಓಕೆ, ಸರ್ವ್ ಮಾಡ್ಕೊಳ್ಳೋಣಲ್ಲ? ಎಸ್. ಖಾರ ಕಡ್ಡಿ ರೆಡಿ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಸೂಪರ್, ವೆರಿ ನೈಸ್, ಸೂಪರ್. ಬಿಸಿ ಬಿಸಿ ಖಾರ ಕಡ್ಡಿ. ಯಾವಾಗಲೂ ಪ್ಯಾಕೆಟ್ ಒಳಗಡೆ ಇದ್ದಂಥ ಖಾರ ಕಡ್ಡಿನೇ ನಾವು ನೋಡ್ತಾ ಇರೋದು. ಸೊ ಇದು ಫ್ರೆಶ್ ಆ್ಯಂಡ್ ಹೆಲ್ದಿ ಮನೆಯಲ್ಲೇ ಮಾಡಿದಂತಹ ಖಾರ ಕಡ್ಡಿ. ಸೊ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಖಾರ ಕಡ್ಡಿ ತಯಾರಿಸೋ ವಿಧಾನ: ಮೊದಲು ಬೆಳ್ತಿಗೆ ಅಕ್ಕಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ಧನಿಯಾ ಬೀಜ, ಮೆಂತೆ, ಕಡಲೆಬೇಳೆ, ಉದ್ದಿನಬೇಳೆ, ಪುಟಾಣಿ ಎಲ್ಲವನ್ನು 1 ಚಮಚದಷ್ಟು ಹಾಕಿ ಹುರಿದು ಅಕ್ಕಿಯ ಜೊತೆ ಸೇರಿಸಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಆನಂತರ ಹಸಿಮೆಣಸು, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡು ಅಕ್ಕಿ ಪುಡಿಗೆ ಸೇರಿಸಿ. ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಜೀರಿಗೆ ಪುಡಿ, ಬಿಸಿ ನೀರು ಹಾಕಿ ಗಟ್ಟಿಯಾಗಿ ಕಲಸಿ. ಆ ಬಳಿಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಉದ್ದನೆ ಉಜ್ಜಿಕೊಂಡು ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಸಣ್ಣ ಉರಿಯಲ್ಲಿ ಕರಿದರೆ ಒಳಿತು. ಈಗ ಸಂಜೆ ಚಹಾದೊಂದಿಗೆ ಸವಿಯಲು ಖಾರ ಕಡ್ಡಿ ರೆಡಿ. ಓಕೆ ಮೇಡಮ್, ಸೊ ರೆಸಿಪೀಸ್ಗಳು ರೆಡಿ ಆಯಿತು. ನಾವು ಇಟ್ಸ್ ಅ ಟೇಸ್ಟಿಂಗ್ ಟೈಮ್. ಆ್ಯಂಡ್ ಅನ್ನದ ಹೋಳಿಗೆ ಕರ್ಜಿಕಾಯಿ ಥರನೇ ಇದೆ. ಟೇಸ್ಟ್ ನೋಡು, ತಗೊಳ್ಳಿ ಮೇಡಮ್. ರಿಯಲಿ ನೋಡುವಾಗ ಕರ್ಜಿಕಾಯಿ ಥರಾನೇ ಇದೆ, ಬಟ್ ನೀವು ಹೇಳಿದ್ರಿ ಇದು ತಟ್ಟು ಹೋಳಿಗೆ ಅಂತ. ಇದು ಅನ್ನದ ಹೋಳಿಗೆ. ವಾವ್. ಯಾವಾಗಲೂ ಈ ಕರ್ಜಿಕಾಯಿ ಅಂತ ಬಂದಾಗ ನಮ್ಮ ಮೈಂಡ್ ಸೆಟ್ ರೆಡಿ ಇರುತ್ತೆ, ಸ್ವೀಟ್ ಅಂತ ಹೇಳಿ. ಬಟ್ ಇದು ಹೊರಗಡೆಯಿಂದ ಕ್ರಿಸ್ಪಿನೆಸ್,
ಒಳಗಡೆಯಿಂದ ಸಾಫ್ಟ್ ಆದಂತಹ ಅನ್ನ ಜೊತೆಗೆ ಖಾರ ಬಹಳ ಚೆನ್ನಾಗಿದೆ. ರಿಯಲಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ವೀಕ್ಷಕರು ಮನೇಲಿ ಟ್ರೈ ಮಾಡ್ಬೇಕು. ಉಳಿದ ಅನ್ನ ಇದ್ರೆ ಈ ತರ ಮಾಡಿದ್ರೆ ಸೂಪರ್, ಬಹಳ ಚೆನ್ನಾಗಿದೆ. ವೆರಿ ನೈಸ್. ವಾವ್. ಖಾರ ಕಡ್ಡಿ ನಾವು ಹೀಗೆ ಟೇಸ್ಟ್ ನೋಡಿರ್ತೇವೆ. ಇದು ಮನೆಯಲ್ಲಿ ಮಾಡಿದಂತ ಹೆಲ್ದಿ ಖಾರ ಕಡ್ಡಿ. ಗಟ್ಟಿ ಇಲ್ಲ, ಜಾಸ್ತಿ ಸಾಫ್ಟ್ ಇದೆ. ಯಾಕಂತ ಹೇಳಿದ್ರೆ ಹೊರಗಡೆದ್ದು ನಾವು ತಂದಾಗ ಸ್ವಲ್ಪ ಗಟ್ಟಿ ಇರುತ್ತೆ, ಅಂಡ್ ಖಾರ ಖಡಕ್ ಆಗಿದೆ. ಇದರಲ್ಲಿ ಸಾಫ್ಟ್ ಆಗಿ ಚೆನ್ನಾಗಿ ಬಂದಿದೆ. ವೆರಿ ನೈಸ್. ಸಂಜೆಯ ನಮ್ಮ ಕಾಮತ್ತಿ ಜೊತೆ ಒಂದು ತಿನ್ಲಿಕ್ಕೆ ಸೂಪರ್ ಇದೆ. ಬಿಸಿ ಬಿಸಿ ಕಾಫಿ, ಬಿಸಿ ಬಿಸಿ ಚಹಾ ಅಂಡ್ ಖಾರ ಕಡ್ಡಿ, ಹೋಳಿಗೆ, ಕರ್ಜಿಕಾಯಿ. ಸೂಪರ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನಿಸ್ತು ನಿಮಗೆ? ಖುಷಿ ಅನಿಸ್ತಾ? ನಮಗೂ ಕೂಡ ತುಂಬಾ ಖುಷಿ ಆಯಿತು. ಖಾರ ಕಡ್ಡಿ ಇಷ್ಟು ಈಸಿ ಇದೆ ಅಂತ ಹೇಳ್ಕೊಟ್ರಿ, ಕರ್ಜಿಕಾಯಲ್ಲೂ ಬೇರೆನೇ ವಿಧಾನ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಅಡುಗೆ ಮನೆಯ ಮಿತ್ರ ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಹೆಲ್ದಿ ರೈಸ್, ಸ್ಟ್ರಾಂಗು ಆಗ್ತೀರಾ. ಸೊ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರು ಅಲ್ವಾ ನಮ್ಮ ಇವತ್ತಿನ ಸಂಚಿಕೆಯಲ್ಲಿ. ಸೊ ಆಹಾರ ಪದ್ಧತಿ ಅಥವಾ ಸ್ಥಳದಿಂದ ಸ್ಥಳಕ್ಕೆ ಬೇರೆ ಬೇರೆ ಹೆಸರು ಇದ್ರು ರುಚಿ ಅಂತೂ ಚೆನ್ನಾಗಿರುತ್ತೆ. ಆ್ಯಂಡ್ ಇವತ್ತಿನ ರೆಸಿಪಿ ಅಂತೂ ಸಖತ್ತಾಗಿರುತ್ತೆ. ಸೊ ಮುಂದಿನ ಸಂಚಿಕೆಯಲ್ಲಿ ಯಾರಾದ್ರೂ ಒಂದು ಗೆಸ್ಟ್ ಇರ್ತಾರೆ ಹೊಸತಾದಂತಹ ರೆಸಿಪಿಗಳ ಜೊತೆ. ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ, ದಿಸ್ ಇಸ್ ವಿಜೆ ಡಿಕ್ಸನ್ ಸೈನಿಂಗ್ ಆಫ್. ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.